ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ ಕುಲಶೇಖರ ಮಂಗಳೂರು ನಂದಿನಿ ಪನ್ನೀರ್ ಕುಕ್ಕರಿ ಶೋ ಇನ್ನೇನು ಕೆಲವೇ ಹೊತ್ತಲ್ಲಿ ಇಲ್ಲಿ ಆರಂಭ ಆಗುತ್ತೆ. ಈಗಾಗಲೇ ಆರಂಭ ಆಗಿದೆ. ನಾವೆಲ್ಲರೂ ಕೇಳಿದ್ದೇವೆ ನಂದಿನಿ ಕುಲಶೇಖರದಲ್ಲಿ ನಂದಿನಿ ಪ್ರಾಡಕ್ಟ್ಸ್ ಯಾವ ಥರ ಬರುತ್ತೆ ಅಂತ. ಅತ್ಯುತ್ತಮವಾದ ಗುಣಮಟ್ಟ, ಕ್ವಾಲಿಟಿ, ಕ್ವಾಂಟಿಟಿ ಇದ್ಯಾವುದರಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸನ್ನೇ ಮಾಡಿದಂತಹ ಒಂದು ಅತ್ಯುನ್ನತವಾದ ಸಂಸ್ಥೆ ಅಂದರೆ ಅದು ನಮ್ಮ ಮಂಗಳೂರಿನ ಕುಲಶೇಖರದಲ್ಲಿರುವಂತಹ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತದ ಒಂದು ಸಂಸ್ಥೆ ಅಂತ ಹೇಳ್ಬೋದು, ಘಟಕ ಅಂತ ಕೂಡ ಹೇಳ್ಬೋದು. ಇವತ್ತು ಈ ವೇದಿಕೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ನಂದಿನಿ ಪನ್ನೀರ್ ಈ ಮೂಲಕ ಯಾವೆಲ್ಲ ರೆಸಿಪಿನ ಮಾಡ್ಬೋದು. ನಮ್ಗೆಲ್ರಿಗೂ ಗೊತ್ತಿದೆ ಪನ್ನೀರ್ ಅಂದಾಗ ಇದರಲ್ಲಿ ಸಾಕಷ್ಟು ರೆಸಿಪಿಗಳನ್ನ ಮಾಡ್ಬೋದು, ಸಾಕಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ನಂದಿನಿ ಬಗ್ಗೆ ಸ್ವಲ್ಪ ಹೇಳ್ತೇನೆ, ಯಾಕಂದ್ರೆ ಸಾಕಷ್ಟು ರುಚಿಗಳನ್ನ ನಾವು ನೋಡಿರ್ತೇವೆ. ಇವಾಗ ಬಿಡಿ ಎಲ್ಲರೂ ಕೂಡ ಹೋಟೆಲ್ ಫುಡ್ಗಳನ್ನ ಪ್ರಿಫರ್ ಮಾಡ್ತಾ ಇರ್ತೇವೆ. ಅದರಲ್ಲೂ ಕೂಡ ಹೋಟೆಲಿಗೆ ಹೋದಾಗ ನಮಗೆ ಮಂಚೂರಿ ಬೇಕು ಅಥವಾ ಗ್ರೇವಿ ಬೇಕು, ಕಡಾಯಿ ಬೇಕು, ಪನ್ನೀರ್ ಮಸಾಲ ಬೇಕು, ಈ ಥರ ಒಂದಲ್ಲ ಒಂದು ಆಪ್ಷನ್ಸ್ಗಳು ನಮ್ಮಲ್ಲಿ ಇದ್ದೇ ಇರ್ತವೆ. ರೋಟಿಗಾಗಿರಲಿ ಯಾವುದೇ ರೀತಿಯ ತಿನಿಸುಗಳ ಆಯ್ಕೆಯಲ್ಲಿ ನಾವು ಪನ್ನೀರ್ ಐಟಮ್ಗಳನ್ನು ಆದಷ್ಟು ಪ್ರಿಫರ್ ಮಾಡ್ತೇವೆ, ಮೇಯ್ನ್ ಆಗಿ ವೆಜಿಟೇರಿಯನ್ಸ್. ವೇದಿಕೆಯಲ್ಲಿ ಈಗ ಆಲ್ರೆಡಿ ನಾನು ಹೇಳಿದ ಹಾಗೆ ಗರಿಗರಿಯಾಗಿರುವಂತಹ ತಿನಿಸುಗಳು ತಯಾರಾಗ್ತಾ ಇದೆ. ನಾವೆಲ್ಲರೂ ಕೂಡ ಕಾತರತೆಯಿಂದ ಕಾಯ್ತಾ ಇದ್ದೀವಿ ಕೂಡ, ಏನಪ್ಪ ಹೇಗೆ ಮಾಡ್ತಾರೆ ಇವರು. ನಂದಿನಿ ಪನ್ನೀರ್ ಮಂಚೂರಿ ಆಗಿರ್ಬೋದು, ನಂದಿನಿ ಪನ್ನೀರ್ ಗ್ರೇವಿ ಆಗಿರ್ಬೋದು, ನಂದಿನಿ ಪನ್ನೀರ್ ಪೆಪ್ಪರ್ ಆಗಿರ್ಬೋದು, ನಂದಿನಿ ಪನ್ನೀರ್ ಗೀ ರೋಸ್ಟ್ ಆಗಿರ್ಬೋದು, ಹೀಗೆ ಸಾಕಷ್ಟು ರೆಸಿಪಿಗಳನ್ನ ಮಾಡ್ತಾರೆ. ಈಗ ಮೊದಲಿಗೆ ನಮ್ಮ ಜೊತೆ ಮಾಡೋಗಿರುವಂಥದ್ದು ನಂದಿನಿ ಪನ್ನೀರ್ ಮಂಚೂರಿ. ಬನ್ನಿ ಯಾವ ಥರ ಮಾಡ್ತಾರೆ ಅನ್ನೋದನ್ನ ನಾವೆಲ್ಲರೂ ನೋಡ್ಕೊಂಡು ಬರೋಣ. ಶುದ್ಧ ನಂದಿನಿ ಪನ್ನೀರ್ ಪ್ಯಾಕೆಟ್ ಇದು, ಪರಿಶುದ್ಧವಾಗಿರುವಂಥದ್ದು, ಅದೇ ರೀತಿ ತುಂಬ ಅತ್ಯುತ್ತಮ ಗುಣಮಟ್ಟವನ್ನು ಕೂಡ ಹೊಂದಿಕೊಂಡಿರುವಂಥದ್ದು ನಂದಿನಿ ಪನ್ನೀರ್ ಇದು. ನೋಡ್ತಾ ಇದ್ದೀರಾ ನೀವೆಲ್ಲರೂ ಕೂಡ. ಅದೇ ರೀತಿ ನಂದಿನಿ ಪನ್ನೀರ್ ಮಂಚೂರಿ ಈಗ ತಯಾರಾಗ್ತಾ ಇರೋ ಅಂಥದ್ದು. ವೀಕ್ಷಕರೇ ನೋಡ್ತಾ ಇರ್ಬೋದು ನಂದಿನಿ ಪನ್ನೀರ್ ಮಂಚೂರಿ ಮಾಡೋ ಕ್ರಮಗಳು ಹೇಗೆ ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಯಾಕಂದರೆ ಮತ್ತೆ ನೀವು ಕೂಡ ನಂದಿನಿ ಪನ್ನೀರನ್ನು ಚೂಸ್ ಮಾಡಿಕೊಂಡು ಮನೆಗೆ ಹೋಗಿ ನೀವು ಪ್ರಿಪೇರ್ ಮಾಡೋ ಥರ ಕಾಯ್ತಾ ಇರಬೇಕಾಗುತ್ತೆ, ತುಂಬ ರುಚಿಕರ ಆಗಿರುವಂಥದ್ದು. ಅದಕ್ಕೋಸ್ಕರ ಈಗ ನಂದಿನಿ ಪನ್ನೀರ್ ಮಂಚೂರಿ ಮಾಡೋದು ಹೇಗೆ ಅಂತ ನಾವೆಲ್ಲರೂ ಕೂಡ ನೋಡೋಣ. ಮೈದಾ ಉಪ್ಪನ್ನ ಬೆರೆಸ್ಕೊಂಡು ನಂದಿನಿ ಪನ್ನೀರನ್ನ ಅದರಲ್ಲಿ ಹಾಕೊಂಡು ಅದ್ಕೊಂಡು ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಅದನ್ನ ಹುರಿಬೇಕಾಗುತ್ತೆ, ಕಾದ ಎಣ್ಣೆಯಲ್ಲಿ ಹುರಿಬೇಕಾಗುತ್ತೆ. ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನ ಹುರಿತಾರೆ. ಈ ತರ ಆದ ಬಳಿಕ ಮುಂದಿನ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ನೀವೆಲ್ಲರೂ ವೆಯ್ಟ್ ಮಾಡ್ಕೊಂಡಿರಿ ಯಾವ ರೀತಿ ಇರ್ಬೋದು ಪನ್ನೀರ್ ಮಂಚೂರಿ ಮಾಡೋದು ಅಂತ. ಹೀಗೆ ಒಂದ್ ಬದಿಲಿ ಪನ್ನೀರನ್ನು ನಾವು ಯಾವ ರೀತಿ ಎಣ್ಣೆಯಲ್ಲಿ ಕರಿತಾ ಇರ್ತೇವೋ ಅದೇ ರೀತಿ ಪಕ್ಕದಲ್ಲೇ ಅಟ್ ಅ ಟೈಮ್ ನಾವು ಕೆಲಸನ ಮಾಡ್ತಾ ಇರ್ಬೋದಾಗುತ್ತೆ. ಸೊ ಪಕ್ಕದಲ್ಲೇ ಒಂದು ಬಾಣಲೆಯನ್ನು ಇಡಿ, ಅದರಲ್ಲಿ ಎಣ್ಣೆಯನ್ನು ಹಾಕ್ತಾ ಇರಿ. ಸೊ ಎಣ್ಣೆ ಕಾದ ಬಳಿಕ ಆ ಎಣ್ಣೆಗೆ ತುಪ್ಪನೂ ಹಾಕ್ಬೋದು, ನೀವು ಎಣ್ಣೆನೂ ಯೂಸ್ ಮಾಡ್ಕೋಬೋದು, ಆಪ್ಷನ್ ನಿಮಗೆ ಬಿಟ್ಟಿರೋದಾಗುತ್ತೆ. ತುಪ್ಪ ಇಟ್ಸ್ ಮೋರ್ ಬೆಟರ್ ಅನಿಸುತ್ತೆ ಎಣ್ಣೆಗಿಂತ. ಸೊ ಎಣ್ಣೆ ಅಥವಾ ತುಪ್ಪನ ಯೂಸ್ ಮಾಡಿಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಕಾಯಿ ಮೆಣಸನ್ನು ಹಾಕಿ ಹುರ್ಕೊಳ್ಬೇಕಾಗುತ್ತೆ. ಸೊ ಗೋಲ್ಡನ್ ಬ್ರೌನ್ ಬರೋ ತನಕ ಇದೆಲ್ಲ ಕೂಡ ಹಾಗೆ ಬೆಳ್ಳುಳ್ಳಿ, ಕಾಯಿ ಮೆಣಸು, ಶುಂಠಿ ಎಲ್ಲನೂ ಕಟ್ ಮಾಡೋದು ಹೆಂಗಂದ್ರೆ ತುಂಬ ದೊಡ್ಡ ಸೈಜ್ಗೆ, ಮೀಡಿಯಂ ಸೈಜಿಗೆ ಕಟ್ ಮಾಡ್ಕೊಳ್ಳೋ ಬದಲು ಪುಟಾಣಿಯಾಗಿ ಕಟ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ನಮಗೆ ಹೆಚ್ಚು ಸಿಗುತ್ತೆ ಅನ್ಸುತ್ತೆ. ಆ್ಯಂಡ್ ನೋಡೋಕ್ಕೂ ಅಷ್ಟೇ ತುಂಬ ಕ್ಲಿಯರ್ಫುಲ್ ಆಗಿರುತ್ತೆ. ಹಾಗಾಗಿ ನಾವು ಆದಷ್ಟು ಕಟ್ ಮಾಡೋವಾಗ ಕೂಡ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿದ್ರೆ ತುಂಬ ಬೆಟರ್ ಆಪ್ಷನ್ ಅದು. ಕಾದ ಎಣ್ಣೆ ಅಥವಾ ಕಾದ ತುಪ್ಪಕ್ಕೆ, ಸರ್ ತಾವು ತುಪ್ಪ ಯೂಸ್ ಮಾಡಿದ್ದೀರಾ? ಓಕೆ, ರಿಫೈನ್ಡ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದಾರೆ ಮಂಚೂರಿಗೆ. ಸೊ ರಿಫೈನ್ಡ್ ಆಯಿಲ್ ಕಾದ ಬಳಿಕ ಇದಕ್ಕೆ ಮೆಣಸಿನಕಾಯಿ ಹಾಕಿದ್ದಾರೆ, ಅದೇ ರೀತಿ ಶುಂಠಿ ಹಾಕಿದ್ದಾರೆ, ಬೆಳ್ಳುಳ್ಳಿ ಹಾಕಿದ್ದಾರೆ. ಇವುಗಳೆಲ್ಲವನ್ನ ಫ್ರೈ ಮಾಡ್ತಾ ಇದ್ದಾರೆ.
ಸ್ವಲ್ಪ ಕಾದ ಬಳಿಕ ಬೆಂದ ಬಳಿಕ ನಾವು ಅದಕ್ಕೆ ಸಣ್ಣಗೆ ಹೆಚ್ಚಿಕೊಂಡಂತಹ ಈರುಳ್ಳಿಯನ್ನು ಹಾಕ್ಬೋದು. ಯೂಶ್ವಲಿ ನಮ್ಮೆಲ್ರಿಗೂ ಗೊತ್ತಿರುತ್ತೆ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು ಅನ್ನುವಂತಹ ಒಂದು ವಿಚಾರ. ಹಾಗಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ಒಂದ್ ಕಡೆ ನಾನು ನೋಡ್ತಾ ಇದ್ದೇನೆ. ಆಕ್ಚುಲಿ ಒಂದ್ ಕಡೆ ನಂದಿನಿ ಪನ್ನೀರ್ ಇದರ ಒಂದು ಇದು ರೆಡಿ ಆಗ್ತಾ ಇದೆ. ಈ ಕಡೆಯಿಂದ ಇನ್ನೊಂದು ಮಿಕ್ಸ್ಚರ್ ಗ್ರೇವಿಗೋಸ್ಕರ ಪ್ರಿಪೇರ್ ಆಗ್ತಾ ಇರುವಂತಹ ಮಿಕ್ಸ್ಚರ್ ಆಗ್ತದೆ. ನೀರನ್ನ ಅಪ್ಲೈ ಮಾಡ್ಕೊಂಡಿದ್ದಾರೆ. ಎಸ್, ಇವೆಲ್ಲ ಕೂಡ ಒಟ್ಟಾಗಿ ಇವಾಗ ಮಿಕ್ಸ್ಚರ್ ಆದ್ಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕಬೇಕಾಗುತ್ತೆ. ನೆಕ್ಸ್ಟ್ ವೈಟ್ ಪೆಪ್ಪರ್ ಅನ್ನ ಹಾಕ್ತಾ ಇದ್ದಾರೆ. ಇವಾಗ ಎಲ್ಲ ಮಿಕ್ಸ್ಚರ್ ಆದ್ಮೇಲೆ ಸರ್ ಇವಾಗ ಬ್ಲ್ಯಾಕ್ ಪೆಪ್ಪರ್. ಓಕೆ, ವೈಟ್ ಪೆಪ್ಪರ್ ಅಂಡ್ ಬ್ಲ್ಯಾಕ್ ಪೆಪ್ಪರ್ ಎರಡು ಕೂಡ ಹಾಕಿದ್ದಾರೆ. ಸೊ ಟೇಸ್ಟ್ ಇನ್ನೂ ಕೂಡ ಜಾಸ್ತಿನೇ ಇರುತ್ತೆ. ಹಾಗಾಗಿ ಈ ಪೆಪ್ಪರ್ ಎಲ್ಲ ಹಾಕಿದ ತಕ್ಷಣ ಯಾವುದೇ ಫುಡ್ ರೆಸಿಪಿ ಆಗಲಿ ತುಂಬಾನೇ ಟೇಸ್ಟಿಯಾಗಿ ಬರುವಂಥದ್ದು. ಹಾಗಾಗಿ ಇಲ್ಲಿ ಪೆಪ್ಪರ್ ಯೂಸ್ ಮಾಡ್ತಾ ಇದ್ದಾರೆ ಕೂಡ. ಗ್ರೇವಿ ರೆಡಿ ಆಗ್ತಾ ಇದೆ. ಈಗ ತಯಾರಾಗಿರುವಂತಹ ಮಿಶ್ರಣ ಏನು ನಾವು ಸೆಕೆಂಡ್ ಸ್ಟೆಪ್ ಪ್ರೋಸೆಸ್ ಅಲ್ಲಿ ಮಿಶ್ರಣವನ್ನು ತಯಾರು ಮಾಡ್ಕೊಂಡಿದ್ದೇವೋ, ಸಾಸ್ ಈರುಳ್ಳಿ ಎಲ್ಲ ಹಾಕೊಂಡು, ಅದಕ್ಕೆ ನಾವು ಇನ್ನೊಂದು ಕಡೆ ತಯಾರು ಮಾಡ್ಕೊಂಡಿಟ್ಟಿರುವಂತಹ ಮೇನ್ಲಿ ನಂದಿನಿ ಪನ್ನೀರ್ ಇದನ್ನ ನಾವು ಆಡ್ ಮಾಡ್ಕೋಬೇಕಾಗುತ್ತೆ. ಇದನ್ನ ನಾವು ಈ ಗ್ರೇವಿಗೆ ಮಿಕ್ಸ್ ಮಾಡಬೇಕಾಗುತ್ತೆ. ಕಂಬೈನ್ ಮಾಡಿ ಇವಾಗ ರುಚಿಯಾಗಿರುವಂತಹ ನಂದಿನಿ ಪನ್ನೀರ್ ಮಂಚೂರಿ ತಯಾರಾಗುತ್ತೆ ವೇದಿಕೆ ಮೇಲೆ. ಆನ್ ಸ್ಪಾಟ್ ನಿಮ್ಗೆಲ್ರಿಗೂ ಕೂಡ ಟೇಸ್ಟ್ ಅನ್ನ ನೋಡೋಕೆ, ಸ್ಪೆಷಲಿ ಎಲ್ರಿಗೂ ಕೂಡ ಹೆಲ್ತ್ಗೂ ಕೂಡ ಒಳ್ಳೆಯದು. ಯಾವುದೇ ರೀತಿಯಲ್ಲಿ ನಾವು ಭಯ ಪಡೋ ಹಾಗಿಲ್ಲ. ಏನಾಗುತ್ತಪ್ಪ ಮುಂದೆ ಇದನ್ನ ತಿಂದ್ರೆ ಅನ್ನುವಂತಹ ಒಂದು ಭಯ ಯಾರಿಗೂ ಆಗೋದಿಲ್ಲ. ಯಾಕೆ ಹೇಳಿ, ನಾವೆಲ್ಲರೂ ಕೂಡ ಆಪ್ಟ್ ಮಾಡ್ಕೊಂಡಿರೋದು ನಂದಿನಿ ಪನ್ನೀರನ್ನ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ಕಲಬೆರಕೆ ಮಿಶ್ರಿತ ಆದಂತಹ ಉತ್ಪನ್ನಗಳು ಇಲ್ವೇ ಇಲ್ಲ. ಎಲ್ಲವೂ ಕೂಡ ಪರಿಶುದ್ಧ ಆಗಿರುವಂಥದ್ದು. ಪ್ರಾರಂಭದಲ್ಲೇ ಹೇಳ್ದಂಗೆ ಎಲ್ಲವೂ ಕೂಡ ಪರಿಶುದ್ಧತೆಗೆ ತುಂಬಾನೇ ಪ್ರಿಫರೆನ್ಸ್ ಅನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಬೆಳೆಸ್ಕೊಂಡಿದ್ದೇವೆ ಇವತ್ತು ನಂದಿನಿ ಪನ್ನೀರ್. ಅದೇ ರೀತಿ ಈ ನಂದಿನಿ ಪನ್ನೀರನ್ನ ಬೆಳೆಸ್ಕೊಂಡು ನಾವು ಮಾಡ್ತಾ ಇದ್ದೇವೆ ನಂದಿನಿ ಪನ್ನೀರ್ ಮಂಚೂರಿ. ಆಲ್ಮೋಸ್ಟ್ ಡನ್ ಅಂತ ಹೇಳ್ಬೋದು. ನಂದಿನಿ ಪನ್ನೀರ್ ಮಂಚೂರಿ ಅಲ್ವಾ ಸರ್? ಆಲ್ಮೋಸ್ಟ್ ಡನ್ ಆಗಿದೆ ಅಲ್ವಾ? ಎಸ್, ಕಂಪ್ಲೀಟ್ ಆಗಿದೆ. ಇನ್ನೇನಿದ್ರು ಟೇಸ್ಟ್ ಮಾಡೋ ಅಂತಹ ಹೊತ್ತು ಎಲ್ರಿಗೂ ಕೂಡ. ಎಸ್, ನೋಡ್ತಾ ಇದ್ದೀರಾ ಗರಿ ಆಗಿರುವಂತಹ ನಂದಿನಿ ಪನ್ನೀರ್ ಮಂಚೂರಿ ಪ್ರಿಪೇರ್ ಆಗಿದೆ. ಸೊ ಒಂದಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಂದಿನಿ ಪನ್ನೀರ್ ಮಂಚೂರಿ ತಯಾರಾಗಿರುವಂಥದ್ದು. ಇವಾಗ ಬನ್ನಿ ನಾವು ನೆಕ್ಸ್ಟ್ ಸ್ಟೆಪ್ ನೋಡೋಣ. ನಂದಿನಿ ಪನ್ನೀರ್ ಪೆಪ್ಪರ್ ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ ಗ್ರೇವಿ ರೆಡಿ ಆಗ್ತಾ ಇದೆ. ಕಾದ ಎಣ್ಣೆಗೆ, ಕಾದ ಅಥವಾ ತುಪ್ಪಕ್ಕೆ ಬೇವು ಸೊಪ್ಪು ಆಗಿರಲಿ, ಈರುಳ್ಳಿ ಆಗಿರಲಿ, ಕಾಯಿ ಮೆಣಸು ಆಗಿರಲಿ, ಬೆಳ್ಳುಳ್ಳಿ ಆಗಿರಲಿ, ಶುಂಠಿ ಆಗಿರಲಿ, ಇವೆಲ್ಲವನ್ನ ಹಾಕಿ ಮೆಣಸು, ಹಸಿಮೆಣಸಿನ್ಕಾಯಿ, ಚಿಲ್ಲಿ ಸಾಸ್ ಆಗಿರ್ಬೋದು, ಸೋಯಾ ಸಾಸ್ ಆಗಿರ್ಬೋದು, ಇಲ್ಲಿ ಟೊಮೆಟೊ ಸಾಸ್ ಹಾಕ್ಲಿಕ್ಕಿಲ್ಲ ಅನ್ಸುತ್ತೆ. ಟೊಮೆಟೊ ಸಾಸ್ ಹಾಕೋ ಹಾಗಿಲ್ಲ. ಸೋಯಾ ಸಾಸ್ ಆ್ಯಂಡ್ ಅನದರ್ ಒನ್ ಚಿಲ್ಲಿ ಸಾಸ್ ಹಾಕಿದ್ರಾಯ್ತು. ನೆಕ್ಸ್ಟು ವೈಟ್ ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್, ವೈಟ್ ಪೆಪ್ಪರ್ ಆ್ಯಂಡ್ ಬ್ಲ್ಯಾಕ್ ಪೆಪ್ಪರನ್ನು ಕೂಡ ನಾವು ಮಿಕ್ಸ್ ಮಾಡ್ಕೋಬೋದಾಗಿದೆ. ಆ್ಯಂಡ್ ಇವುಗಳನ್ನು ಒಟ್ಟಿಗೆ ಸೇರಿಸಿ ಗ್ರೇವಿ ಮಾಡೋದು. ಕ್ಯಾಪ್ಸಿಕಮ್ ಕೂಡ ಹಾಕಬೇಕಾಗುತ್ತೆ. ಸೊ ಒಟ್ಟಿಗೆ ಸೇರಿಸಿ ಗ್ರೇವಿ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಮಿಕ್ಸ್ಚರ್ ಮಾಡೋ ಅಂಥದ್ದು. ಇದು ನಾವು ಪನ್ನೀರ್ ಪೆಪ್ಪರ್ ಮಾಡೋ ಅಂತಹ ವಿಧಾನ ಆಗಿದೆ. ಆ್ಯಂಡ್ ಅನದರ್ ಸೈಡ್ ಆಲ್ರೆಡಿ ನಾವು ಪನ್ನೀರ್ ಯಾವ ಥರ ಯೂಸ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಅದನ್ನು ಫ್ರೈ ಮಾಡ್ಕೊಳ್ಳೋದು, ಕಾದ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು.
ಪೆಪ್ಪರ್ ತಯಾರಾಗುತ್ತೆ, ಗರಿಗರಿಯಾಗಿ ಸವಿಯೋಕ್ಕೂ ತಯಾರಾಗುತ್ತೆ ಆ್ಯಂಡ್ ಹೆಲ್ತಿಗೂ ಕೂಡ ಅಷ್ಟೇ ಉತ್ತಮವಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ. ಇವತ್ತೇ ಹೋಗಿ ನಂದಿನಿ ಪನ್ನೀರನ್ನ ಖರೀದಿ ಮಾಡಿ, ಅಲ್ಲ ಇದನ್ನ ಯೂಸ್ ಮಾಡಿಕೊಂಡು ಇದರ ಮೂಲಕ ನೀವು ನಂದಿನಿ ಪನ್ನೀರ್ ಪೆಪ್ಪರ್ ಅಥವಾ ನಂದಿನಿ ಪನ್ನೀರ್ ಮಂಚೂರಿಯನ್ ಅನ್ನು ನೀವು ಪ್ರಿಪೇರ್ ಮಾಡ್ಕೋಬಹುದು. ಇದರ ಟೇಸ್ಟ್ ಅನ್ನ ಕೂಡ ನೋಡಬಹುದು. ನಂದಿನಿ ಮಂಚೂರಿ ನೋಡಿದ್ವಿ, ಅದರ ಕಲರ್ ಕಾಂಬಿನೇಷನ್ ನೋಡಿ. ಈಚೆ ಕಡೆ ನಾವು ನೋಡ್ತಾ ಹೋದ್ರೆ ನಂದಿನಿ ಪನ್ನೀರ್ ಪೆಪ್ಪರ್ ಕಲರ್ ನೋಡಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಲ್ವಾ. ಸೊ ನೋಡ್ದಾಗ್ಲೇ ನಮಗೂ ಇವಾಗ್ಲೇ ತಿನ್ಬಿಡ್ಬೇಕಪ್ಪ ಅನ್ನುವಂತಹ ಆಸೆ ಬರುತ್ತೆ. ಅದೇ ರೀತಿ ಇವಾಗ್ಲೇ ನಾವು ಪ್ರಿಪೇರ್ ಮಾಡ್ಬೇಕಪ್ಪ ಅನ್ನುವಂತಹ ಆಸಕ್ತಿ ಕೂಡ ಎಲ್ಲರ ಹತ್ರ ಬಂದ್ರೆ ನಿಜಕ್ಕೂ ತುಂಬಾನೇ ಉತ್ತಮವಾಗಿರುವಂಥದ್ದು. ಸೊ ಇವಾಗ ನಾವು ಪ್ರಿಪೇರ್ ಮಾಡಿರೋ ಅಂಥದ್ದು ನಂದಿನಿ ಪನ್ನೀರ್ ಪೆಪ್ಪರ್. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ನಂದಿನಿ ಪನ್ನೀರ್ ಮಸಾಲ ಹೇಗೆ ಪ್ರಿಪೇರ್ ಮಾಡೋ ಅಂಥದ್ದು ಅನ್ನೋದನ್ನ. ಈಗ ಮತ್ತೆ ನಂದಿನಿ ಪನ್ನೀರ್ ಮಸಾಲ ಪ್ರಿಪರೇಷನ್ ನಡೆಯುತ್ತೆ, ನೀವೇ ನೋಡಿ. ಈಗ ಬಾಣಲೆಗೆ ನಂದಿನಿ ತುಪ್ಪವನ್ನ ಹಾಕಿಕೊಳ್ಳಿ. ಇದಾದ ಬಳಿಕ ಸಣ್ಣಗೆ ಹಚ್ಚಿಕೊಂಡಂತಹ ನೀರುಳ್ಳಿಯನ್ನ ಹಾಕಬೇಕಾಗುತ್ತೆ ನಾವು ನಂದಿನಿ ತುಪ್ಪಕ್ಕೆ. ಸೊ ತುಪ್ಪ ಚೆನ್ನಾಗಿ ಕಾದ ಬಳಿಕ ಈರುಳ್ಳಿಯನ್ನ ಕಟ್ ಮಾಡಿಕೊಂಡು ಅದನ್ನ ಹಾಕಬೇಕಾಗುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಆಲ್ರೆಡಿ ನಾವು ತಯಾರು ಮಾಡ್ಕೊಂಡಿದ್ದೇವೆ. ಇದನ್ನ ಗೋಲ್ಡನ್ ಬ್ರೌನ್ ಬರೋ ತನಕ ಹಾಗೆ ನಾವು ಹುರಿದು ಮತ್ತೆ ಇದಕ್ಕೆ ಟೊಮೆಟೊನ ಮಿಕ್ಸ್ ಮಾಡ್ಲಿಕ್ಕಿದ್ದೇವೆ. ನೀರುಳ್ಳಿ ಫ್ರೈ ಆಗ್ತಾ ಇದು ಬಂದ ಹಾಗೆ ನಾವು ಸಣ್ಣಗೆ ಹಚ್ಚಿಕೊಂಡಂತಹ ಟೊಮೆಟೊನ ಹಾಕಬೇಕಾಗುತ್ತೆ. ಹಾಗೆ ಬಾಡಿಸ್ತಾ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನು ನಾವು ಬಾಡಿಸ್ಬೇಕಾಗುತ್ತೆ. ನೆಕ್ಸ್ಟು ಇದಕ್ಕೆ ಬೆಳ್ಳುಳ್ಳಿ ಶುಂಠಿಯನ್ನ ಹಾಕಿ ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ. ಬೇಬಿ ಕ್ಯಾಶು ಇವುಗಳನ್ನೆಲ್ಲ ಒಟ್ಟಿಗೆ ಹಾಕಿಕೊಂಡು ಚೆನ್ನಾಗಿ ಹುರಿದು. ನೆಕ್ಸ್ಟ್ ಸರ್ ಇವಾಗ ನೀವು ಹಾಕಿದೇನು ಗ್ರೇವಿ? ಇದು ಬೇಬಿ ಕ್ಯಾಶಿನಟ್ ಮತ್ತು ಸ್ವಲ್ಪ ಕಸ್ಕಸ್, ಬೆಳ್ಳುಳ್ಳಿ, ಆನಿಯನ್, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದು ಎಲ್ಲ ಹಾಕಿ ನಾವು ಸೆಟ್ ಮಾಡಬೇಕು. ಇದು ಗ್ರೇವಿ ತಯಾರು ಮಾಡ್ಕೊಂಡಿರುವಂಥದ್ದು. ಎಲ್ಲ ಐಟಮ್ಸ್ಗಳನ್ನು ಮಿಕ್ಸ್ ಮಾಡಿ. ಓಕೆ, ನಂದಿನಿ ಕ್ರೀಮನ್ನು ಕೂಡ ಇಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಒಂದು ಕಿಚನ್ ಕಿಂಗ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನಾವು ಕಿಚನ್ ಕಿಂಗ್ ಯೂಸ್ ಮಾಡೋಕ್ಕಾಗಿಲ್ಲಪ್ಪ ಅಂತ ಆದ್ರೆ ಮಸಾಲೆ, ಅರಿಶಿನ ಪುಡಿ, ಧನಿಯಾ ಪೌಡರ್, ಜೀರಿಗೆ, ಗರಂ ಮಸಾಲ ಎಲ್ಲವನ್ನ ಪುಡಿಗಳನ್ನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಯೂಸ್ ಮಾಡ್ಕೋಬಹುದು. ಇದು ನಂದಿನಿ ಮಸಾಲ ಗ್ರೇವಿ ಇದನ್ನ ತಯಾರು ಮಾಡುವಂತಹ ಒಂದು ಪ್ರೋಸೆಸ್ ಅಂತ ಹೇಳ್ಬೋದು. ಆ್ಯಂಡ್ ಒಂದು ಕಡೆಯಲ್ಲಿ ಕಾದ ಎಣ್ಣೆಯಲ್ಲಿ ನಂದಿನಿ ಪನ್ನೀರನ್ನು ಕೂಡ ಹಾಗೆ ಫ್ರೈ ಮಾಡ್ತಾ ಇದ್ದಾರೆ. ಸೊ ಈ ಫ್ರೈಯನ್ನು ನಾವು ಇನ್ನು ತಯಾರಾಗಿರುವಂತಹ ಗ್ರೇವಿಗೆ ಹಾಕ್ಬಿಟ್ರೆ ನಂದಿನಿ ಪನ್ನೀರ್ ಮಸಾಲ ತಯಾರಾಗುತ್ತೆ. ನಂದಿನಿ ಪನ್ನೀರ್ ಮಂಚೂರಿ ಆಗಿರ್ಬೋದು, ನಂದಿನಿ ಪನ್ನೀರ್ ಪೆಪ್ಪರ್ ಆಗಿರ್ಬೋದು, ನಂದಿನಿ ಪನ್ನೀರ್ ಮಸಾಲ ಆಗಿರ್ಬೋದು, ಮೂರು ಕೂಡ ಒಂದಕ್ಕೊಂದು ಭಿನ್ನ ರುಚಿಯನ್ನ ಕೊಡುವಂಥದ್ದು. ಇಲ್ಲಿ ಯೂಸ್ ಮಾಡ್ತಾ ಇರುವಂತಹ ಪ್ರಾಡಕ್ಟ್ ಸೇಮ್, ಯಾವ್ದು ಹೇಳಿ, ನಂದಿನಿಯಿಂದ ಬಂದಿರುವಂತಹ ಪನ್ನೀರ್ ಪ್ರಾಡಕ್ಟ್. ಬಟ್ ಮಾಡ್ತಾ ಇರುವಂತಹ ವಿಧಾನ ಮಾತ್ರ ಬೇರೆ ಆಗಿರುವಂಥದ್ದು. ಬಹುಶಃ ಈ ವೇದಿಕೆಯಲ್ಲಿ ಆನ್ ಸ್ಪಾಟ್ ನಿಮ್ಮದೇ ಮಾಡ್ತಾ ಇದ್ದಾರೆ. ನಂದಿನಿ ಮಂಚೂರಿ ಮಾಡೋ ನಂದಿನಿ ಪನ್ನೀರ್, ನಮ್ಮ ಬಾಯಲ್ಲಿ ನಂದಿನಿ ನಂದಿನಿ ಅನ್ನುವಂಥ ಹೆಸರು ಬರ್ತಾ ಇದೆ. ಯಾಕೆಂದರೆ ನಾವು ಅಷ್ಟು ನಂದಿನಿ ಪ್ರಾಡಕ್ಟ್ಗಳನ್ನು ಬಳಸೋದ್ರಿಂದಾಗಿ, ಪ್ರೇರೇಪಿಸ್ತಾ ಇರೋದ್ರಿಂದಾಗಿ, ನಂದಿನಿ ಪನ್ನೀರ್ ಪ್ರಾಡಕ್ಟಿಂದಾಗಿ ಇವಾಗ ಮಂಚೂರಿ ತಯಾರು ಮಾಡಿದ್ರು, ಪೆಪ್ಪರ್ ತಯಾರು ಮಾಡಿದ್ರು. ಇವಾಗ ನೋಡ್ತಾ ಇರ್ಬೋದು ನೀವು ಮಸಾಲ ತಯಾರು ಮಾಡಿದ್ದಾರೆ. ಇವುಗಳೆಲ್ಲವನ್ನ ರೋಟಿ ಜೊತೆಗೋ ಅಥವಾ ಚಪಾತಿ ಜೊತೆಗೋ ಹೀಗೆ ಅದ್ಕೊಂಡು ತಿಂತಾ ಇದ್ರೆ ವಾವ್ ಅಂತ ಅನ್ಸ್ಬಿಡುತ್ತೆ. ಇವತ್ತು 3 ರೀತಿಯ ರೆಸಿಪಿಗಳನ್ನ ಈ ನಮ್ಮ ನಂದಿನಿ ಪ್ರಾಡಕ್ಟ್ ಇಂದ ಬರ್ತಾ ಇರುವಂತಹ ಕುಕ್ಕರಿ ಶೋನಲ್ಲಿ ಮಾಡಿ ತೋರಿಸಿದ್ದಾರೆ. ನಿಜವಾಗ್ಲೂ ನಾವು ಹೋಟೆಲ್ ಹರಿಪ್ರಸಾದ್ ಅವರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲೇಬೇಕು. ಈ ಪನ್ನೀರಲ್ಲಿ ನಾವು 50ಕ್ಕೂ ಮಿಕ್ಕಿ ಐಟಮ್ಸ್ ಗಳನ್ನ
ಅಂತೆ. ಹಾಗಾಗಿ ತಡ ಯಾಕಲ್ವಾ, ನಂದಿನಿ ಪನ್ನೀರನ್ನ ಖರೀದಿ ಮಾಡಿಕೊಂಡು ನಂದಿನಿ ಪನ್ನೀರಿಂದ ಈ 50 ಇನ್ನೂ ಬೇಕಾದ್ರೆ ಇನ್ವೆಂಟ್ ಮಾಡಿಕೊಂಡು ಹೊಸ ಹೊಸ ಐಟಮ್ಗಳನ್ನು ನಾವು ತಯಾರು ಮಾಡ್ಕೊಂಡು ಬರೋಣ. ಎಲ್ರಿಗೂ ಧನ್ಯವಾದಗಳು. ನಂದಿನಿ ಪ್ರಾಡಕ್ಟ್ ಆಗಿರ್ಬೋದು, ಅದೇ ರೀತಿ ಹೋಟೆಲ್ ಹರಿಪ್ರಸಾದ್ ಅವರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೇವೆ.